ಎಲ್ಲ ಡಿವೈನ್ ಮೀಡಿಯಾ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ. ವಿವಿಧತೆಯಲ್ಲಿ ಏಕತೆ ಇದು ನಮ್ಮ ನಾಡಿನ ವಿಶೇಷತೆ. ಹಾಗೆಯೇ ನಮ್ಮ ಸುಸಂಸ್ಕೃತ ಧಾರ್ಮಿಕ ಸಾಂಸ್ಕೃತಿಕ ಇತಿಹಾಸಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ ಮರಾಠಿ ಸಮುದಾಯದ ಒಬ್ಬ ಹಿರಿಯ ವ್ಯಕ್ತಿ ನಮ್ಮೊಂದಿಗೆ ಇದ್ದಾರೆ. ಮರಾಠಿ ಸಮುದಾಯದ ಧಾರ್ಮಿಕ ವಿಚಾರಗಳಲ್ಲಿ ಆಳವಾದ ಜ್ಞಾನವನ್ನು ಹೊಂದಿರುವಂತಹ ವ್ಯಕ್ತಿ ಇವರು. ಅದೇ ರೀತಿಯಲ್ಲಿ ಮರಾಠಿ ಸಮುದಾಯ ಅಲ್ಲದೆ ಇತರ ಧರ್ಮದ ಸಹೃದಯ ಬಾಂಧವರ ಏಳಿಗೆಯನ್ನು ಚಿಂತಿಸುವವರು ಕೂಡ ಇವರು. ಶ್ರೀಯುತ ಅಪ್ಪಣ್ಣ ನಾಯ್ಕ್ ಬಾಳೆಗುಳಿ ಇವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತಗಳು. ಸರ್, ಮೊದಲನೇದಾಗಿ ನೀವು ಬರೆದಿರುವಂತಹ ಕೃತಿಗಳಿಂದಲೇ ನಾವು ಕಾರ್ಯಕ್ರಮವನ್ನ ಆರಂಭಿಸುವ. ನೀವು 2 ಕೃತಿಗಳನ್ನ ಬಿಡುಗಡೆ ಮಾಡಿದ್ದೀರಿ, ಇದಕ್ಕೆ ಪ್ರೇರಣೆ ಏನು ಸರ್? ನಾನು ಮೊದಲಾಗಿ ನಮ್ಮ ಮರಾಠಿ ಜನಾಂಗದ ಬಗ್ಗೆ ಚಿಂತಿಸುವುದಕ್ಕೆ ಪ್ರಾರಂಭಿಸಿದೆ. ನಮ್ಮ ಆಚರಣೆಗಳು, ವಿಧಿ ವಿಧಾನಗಳು, ಪೂಜಾ ವಿಧಾನಗಳು ಇದೆಲ್ಲ ಹೇಗೆ ಬಂತು, ಇದರ ನಿಜವಾದಂತಹ ತತ್ವ ಏನು, ಅದರ ಹಿನ್ನೆಲೆ ಏನು ಎಂಬುದು ನನಗೆ ಮುಖ್ಯವಾಗಿ ತಿಳಿಯಬೇಕಿತ್ತು. ಮೊದಲಾಗಿ ನನಗೆ ನಮ್ಮ ರಿಸರ್ವೇಷನ್ ಹೋದ ಸಮಯದಲ್ಲಿ ನಮ್ಮಲ್ಲಿ ಒಂದು ಪ್ರಶ್ನೆಯನ್ನು ನಮ್ಮ MLAಗಳು ಒಮ್ಮೆ ಕಮಿಟಿ ಅವರು ಬಂದು ನಮ್ಮನ್ನು ಭೇಟಿಯಾದಾಗ 7-8 ಜನ ಬಂದು ಕಾಸರಗೋಡಿನ ಗೆಸ್ಟ್ ಹೌಸ್ನಲ್ಲಿ ನಮ್ಮಲ್ಲಿ ಪ್ರಶ್ನಿಸಿದರು. ನೀವು ಹಂದಿ ಕಡಿದು ಪೂಜೆ ಮಾಡುತ್ತೀರಾ, ಕೋರ್ಟಿಗೆ ಹೋಗುವಾಗ ಕೇಳ್ತೀರಾ, ಏನು ಯಾಕಾಗಿ ನೀವು ಹಂದಿ ಕಡಿತೀರಿ, ನಿಮಗೆ ಕೋಳಿ ಆಗುವುದಿಲ್ಲ, ನಿಮಗೆ ಕುರಿ ಆಗುದಿಲ್ಲ, ಕೋಳಿ ಆಗುತ್ತದೆ, ಹಂದಿಯೇ ಆಗ್ಬೇಕು ಅಂತ ಏನು, ಆಡು ಆಗುದಿಲ್ಲ ಯಾಕೆ ಎಂಬ ಪ್ರಶ್ನೆಯನ್ನು ಅವರು ಕೇಳಿದರು. ನಿಜವಾಗಿ ನನಗೂ ಅದು ಗೊತ್ತಿರಲಿಲ್ಲ. ಆಗ ನಾನು ರೆಡಿ ಮಾಡಿ ಹೋದ ಸಮಯ ಆಗಿರ್ಲಿಲ್ಲ. ನಮ್ಮ ಜಾತಿಯಲ್ಲಿ ಎಲ್ಲರೂ ಮಾಡುತ್ತಾರೆ, ಹಂದಿ ಕಡಿತಾರೆ, ಹಂದಿ ಪೂಜೆ ಮಾಡುತ್ತಾರೆ, ಎಲ್ಲರೂ ಅಮ್ಮೆ ಮಲ್ತು ಅಂತೀರಿ, ಎಲ್ಲ ಮಲ್ಪೆ ಕಂಡದು ಹಾಗೆ ಎಲ್ಲರೂ ಹೇಳ್ತಾ ಇದ್ರು. ತಂದೆ ಅಜ್ಜ ಮಾಡ್ತಾ ಇದ್ರು, ನಾವು ಮಾಡುತ್ತೇವೆ ಅಂತ. ಇದರ ಬಗ್ಗೆ ನಾನು ಯೋಚಿಸುತ್ತಾ ಚಿಂತಿಸ್ತಾ ಕುಳನಾದೆ. ನನಗೆ ನನ್ನ ಗುರುಗಳಾದಂತಹ ಮಾಲಿಂಗ ನಾಯ್ಕ್ ಚೆನ್ನಗುಡಿ ಇವರು ಪೂಜಾ ವಿಧಾನದ ಬಗ್ಗೆ ಸಂಧಿಯನ್ನು ಉಪದೇಶ ಮಾಡಿಕೊಟ್ಟಿದ್ದರು. ಇದರ ಸಂಧಿ ನನಗೆ ಸರಿಯಾಗಿ ಗೊತ್ತಿತ್ತು. ನನ್ನ ತಮ್ಮ ಬೀಜಿ ನಾಯ್ಕರು ಹೇಳಿದರು, ನೀವು 3 ದಿನದೊಳಗೆ ಇದಕ್ಕೆ ಉತ್ತರ ಹೇಳಬೇಕು. ಆಗ ನನಗೆ ನನ್ನ ಪೂಜೆ ಮಾಡುತ್ತಾ ಬಂದಂತಹ ನನ್ನ ಮಹಾಮಾಯಿಯವರಲ್ಲಿ ಅಪಾರವಾದ ಪ್ರೀತಿ ವಿಶ್ವಾಸ ಇತ್ತು. ಸಂಪೂರ್ಣ ಸಮರ್ಪಣೆ ಮಾಡಿದ್ದೆ ನಾನು ಅವರಿಗೆ. ನಾನು 3 ದಿನ ಸ್ನಾನ ಮಾಡಿ ರಾತ್ರಿ ಮಲಗಿ ನನಗೆ ಇದಕ್ಕೊಂದು ಪರಿಹಾರ ಸೂಚಿಸಬೇಕು ಎಂಬುದಾಗಿ ಮಲಗಿದೆ. ನನಗೆ ತಿಳಿದಂತ ವಿಷಯ ಪುಸ್ತಕ ರೂಪದಲ್ಲಿ ಬರೆಯುವುದಕ್ಕೆ ನನಗೆ ಅದು ಅನುಕೂಲವಾಯಿತು. ಹಾಗೆ ಮರಾಠಿ ಜನಾಂಗ ಎಲ್ಲಿಂದ ಬಂದರು, ಹೇಗೆ ಬಂದರು, ಎಲ್ಲಿ ಈ ಸ್ಥಳಕ್ಕೆ ಕರ್ನಾಟಕ ಮತ್ತು ಈ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ನೆಲೆಸುವುದಕ್ಕೆ ಹೇಗೆ ಸಾಧ್ಯ ಆಯಿತು, ಇವರಿಗೆ ಮರಾಠಿ ಎಂಬ ಹೆಸರು ಹೇಗೆ ಬಂತು ಎಂಬುದರ ಬಗ್ಗೆ ನಾನು ಯೋಚಿಸ್ತಾ ಹೋದಾಗ 600 ವರ್ಷ ಮೊದಲು ಮರಾಠಿಗರು ಎಲ್ಲಿದ್ದರು, ಮಹಾರಾಷ್ಟ್ರದ ರತ್ನಗಿರಿ ಧವಳಗಿರಿ ಎಂಬಲ್ಲಿ ವಾಸವಾಗಿದ್ದರು. ಆಗ ಬೆಂಕಿ ಪೆಟ್ಟಿಗೆ ಇರಲಿಲ್ಲ. ಆ ಕಾಲದಲ್ಲಿ ಗುಡಿಸಲುಗಳನ್ನು ಕಟ್ಟಿ ಅಲ್ಲಿ ವಾಸವಾಗಿರುವಂತಹ ಜನಗಳೆಲ್ಲ ಅವರ ಗುಡಿಸಲಿನ ಎದುರು ದೊಡ್ಡ ಹೊಂಡ ಮಾಡಿ ಅಲ್ಲಿ ಬೆಂಕಿ ಹಾಕುತ್ತಾ ಇದ್ರು. ಸೌದೆ ಅದೆಲ್ಲ ಹಾಕಿ ಆನೆ ಬಂದು ಇವರ ಗುಡಿಸಲನ್ನು ಪುಡಿ ಮಾಡುವುದಕ್ಕೂ ಆಗುತ್ತದೆ, ಇವರಿಗೆ ನಿತ್ಯ ಉಪಯೋಗಕ್ಕೆ ಬೆಂಕಿಯೂ ಆಗುತ್ತದೆ. ಹಾಗೆ ಅವರು ಮಾಡ್ತಾ ಇರುವಂತಹ ಕಾಲದಲ್ಲಿ ಅವರಿಗೆ ಬೇರೆ ಏನಿಲ್ಲ, ಬೇಟೆ ಮಾಡುವುದು, ಮೀನು ಹಿಡಿಯುವುದು, ಇಂಥ ಮಾಡಿ ಜೀವನ ಸಾಗಿಸುವುದು. ಕೃಷಿ ಏನಾದರೂ ಮಾಡಿದರೆ ಹಂದಿ ಪಕ್ಷಿಗಳು ಎಲ್ಲ ತಿಂದು ಯಾವುದು ಸಿಗುತ್ತಿರಲಿಲ್ಲ. ಅಂತ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಅಂಗವಿಕಲ ಇದ್ದ. ಅವನಿಗೆ ಯಾವುದು ಕೃಷಿ ಮಾಡಿದರೂ ತಿಕ್ಕುತ್ತಾ ಇರಲಿಲ್ಲ, ಮೀನು ಹಿಡಿಯಲಿಕ್ಕೆ ಹೋಗುವುದಕ್ಕೆ ಆಗುತ್ತಿರಲಿಲ್ಲ. ಅವನಿಗೆ 2 ಮಕ್ಕಳಿದ್ದರು, ಹೆಂಡತಿದ್ರು. ಅವರನ್ನು ಸಾಕುವುದಕ್ಕೆ ಆಗುದಿಲ್ಲ ಅಂತಾಗುವಾಗ ಅವ ಒಂದು ದೊಡ್ಡ ಆತ್ಮಹತ್ಯೆ ಮಾಡಬೇಕು, ನನಗೆ ವಿಷ ಕೊಡುವವರು ಯಾರು ಇಲ್ಲ, ನೇಣಾಗ್ಲಿಕ್ಕೆ ನನಗೆ ಮರಕ್ಕೆ ಹತ್ತಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಅವನ ಕುಳಿತ ಹಾಗೆ ಮುಂದೆ 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 ಕುಳಿತುಕೊಂಡು ಹೋಗಿ ಒಂದು ಪ್ರಪಾತಕ್ಕೆ ಬೀಳ್ತೇನೆ ಅಂತ ಆಗುವಾಗ ನಮ್ಮ ಆರಾಧ್ಯ ದೇವರಾದಂತಹ ಭೈರವ ಆ ಕೆಳಗಿನಿಂದ ಅವರನ್ನು ಹಿಡಿದುಕೊಂಡ.
ಹಿಡ್ಕೊಂಡು ಅವರಿಗೆ ಅಭಯ ಕೊಟ್ಟ. ನೀನು ಮುಂದೆ ನನ್ನನ್ನು ಆರಾಧಿಸುತ್ತಾ ಬಂದರೆ ನಿಮ್ಮ ಸಮುದಾಯವನ್ನು ನೀವು ಉದ್ಧಾರ ಮಾಡುತ್ತೇನೆ ನಾನು ಎಂಬುದಾಗಿ ಹೇಳಿದರು. ಹಾಗೆ ಇವ ಕೃಷಿ ಮಾಡಿದ್ದೆಲ್ಲ ಉಳಿಯಿತು, ಯಾವುದೇ ತೊಂದರೆ ಆಗಲಿಲ್ಲ. ಇವನದನ್ನು ಕಂಡಂತಹ ಭೈರವ ಹೇಳ್ತಾರೆ, ನೀನೊಂದು ಕಾಸರ್ಕನ ಮರದ ಬುಡದಲ್ಲಿ ಒಂದು ಕಲ್ಲು ಹಾಕಿ ಆ ಕಲ್ಲಿಗೆ ಒಂದು ಕೇಪುಳೆ ಹೂ, ಒಂದರಲ್ಲಿ ಕೇಪುಳೆ ಹೂ ಮತ್ತೊಂದರಲ್ಲಿ ತೋಡಿಗೆ ಹೋಗಿ ಏಡಿ ಮತ್ತು ಹುರುಳಿ ಸುಟ್ಟ ಇದನ್ನು ಹಾಕಿ ಪೂಜೆ ಮಾಡು, ನಾನು ನಿನಗೆ ಉಳಿಯುತ್ತೇನೆ ಎಂಬುದಾಗಿ. ಅಂತರ್ಧಾನನಾಗುವಾಗ ಹೇಳ್ತಾರೆ, ನೀನು ಕಷ್ಟ ಕಾಲದಲ್ಲಿ ನನ್ನನ್ನು ನೆನೆದರೆ ನಾನಾಗಿ ಬರ್ತೇನೆ ಅಂತ. ಎಲ್ಲರೂ ಒಂದಾಗಿ ಸೇರಿ ಪ್ರಾರ್ಥಿಸಿ. ಹಾಗೆ ಪ್ರಾರ್ಥನೆ ಮಾಡಿ ಅವು ಮಾಡಿದ ಎಲ್ಲ ಕೃಷಿ ಆಯಿತು. ಊರಿನವರೆಲ್ಲ ಆ ಕಾಡಿನವರೆಲ್ಲ ಸೇರಿ ಅವನೊಟ್ಟಿಗೆ ಭೈರವನ ಸೇವೆ ಮಾಡುವುದಕ್ಕೆ ಪ್ರಾರಂಭಿಸಿದರು. ಆ ನಂತರ ಆ ಊರಿಗೆ ಒಂದು ಹಂದಿ ಬರುವುದಕ್ಕೆ ಪ್ರಾರಂಭ ಆಯಿತು. ಆ ಹಂದಿಯನ್ನು ಇವರಿಗೆ ಬೇಟೆ ಮಾಡಲಿಕ್ಕೆ ಗೊತ್ತಿತ್ತು. ಆ ಎಲ್ಲ ಹಂದಿಗಳನ್ನು ಅವರು ಕೊಳ್ತಿದ್ರು. ಈ ಹಂದಿ ಮಾತ್ರ ಎಷ್ಟೋ ಜನರನ್ನು ಕೊಂದು ಗರ್ಭಿಣಿ ಸ್ತ್ರೀಯರ ಗರ್ಭವನ್ನು ತೆಗೆದು ಗರ್ಭ ತಿಂದಂತಹ ಸಂದರ್ಭದಲ್ಲಿ ಇವರಿಗೆ ಭಯ ಆಯಿತು. ಇವ ಹೇಳ್ತಾನೆ, ಅಂಗವಿಕಲ ಕಷ್ಟ ಕಾಲದಲ್ಲಿ ನೆನವರಿಸಿ ಮಾಡುವಂತ. ಹಾಗೆ ನೆನವರಿಗೆ ಮಾಡಿದ ಎಲ್ಲರೂ ನೆನವರಿಗೆ ಮಾಡಿದಾಗ ಭೈರವ ಸೇರಿ ಪ್ರಾರ್ಥನೆ ಮಾಡಿದಾಗ ಆದಿಮಾಯೆ ಮಹಾಮಾಯೆ ಪ್ರತ್ಯಕ್ಷರಾಗುತ್ತಾರೆ. ಪ್ರತ್ಯಕ್ಷ ಆಗಿ ಆ ದುಷ್ಟ ದಾನವನನ್ನು ನಿಗ್ರಹಿಸುತ್ತಾರೆ. ಆ ನಂತರ ಅದರ ಕಲೈಬರವನ್ನು ತಂದು ಮಂಚವನ್ನಾಗಿ ಮಾಡಿ ದೇವಿ ಮತ್ತು ಭೈರವನನ್ನು ಮಂಚದ ಮೇಲೆ ಕುಳ್ಳಿರಿಸಿ ಪೂಜಿಸುತ್ತಾರೆ. ಇನ್ನು ಮುಂದೆ ಮರಾಠಿ ಜನಾಂಗದವರು ಹಂದಿ ಕಡಿದು ಪೂಜೆ ಮಾಡುತ್ತಾ ಬನ್ನಿ, ಈ ಹಂದಿಯಿಂದಾಗಿ ನಿಮಗೆ ಈ ಕಷ್ಟ ಬಂತು, ಅದರಿಂದಾಗಿ ಹಂದಿ ಕಡಿದು ಪೂಜೆ ಮಾಡಿದರೆ ನಿಮಗೆ ಒಳಿತಾಗುತ್ತದೆ ಎಂಬುದಾಗಿ ಅಭಯವನ್ನಿತ್ತು ಆ ಮಹಾಮಾಯಿ ಆದಿಶಕ್ತಿ ಅಂತರ್ಧಾನರಾಗ್ತಾರೆ. ಅದೇ ರೀತಿ ಮುಂದೆ ಪೂಜೆ ಮಾಡುತ್ತಾ ಮಾಡುತ್ತಾ ಬಂದು ಇಲ್ಲಿಯವರೆಗೆ ನಾವು ಬಂದಿದ್ದೇವೆ. ಹಾಗಾಗಿ ನನಗೆ ಇದೊಂದು ಪ್ರೇರಣೆಯಾಯಿತು, ಪುಸ್ತಕ ಬರೆಯಲಿಕ್ಕೆ ಪ್ರೇರಣೆಯಾಯಿತು. ಇದೀಗ ನೀವು ಮಾತಾಡ್ತಾ ನಿಮ್ಮ ಗುರುಗಳು ಮಹಾಲಿಂಗ ನಾಯ್ಕ ಚೆನ್ನಗುಳಿಯವರ ಬಗ್ಗೆ ಹೇಳಿದ್ರಿ, ಅವರ ಬಗ್ಗೆ ಏನ್ ಹೇಳ್ತೀರಿ? ಚೆನ್ನಗುಳಿ ಮಹಾಲಿಂಗ ನಾಯ್ಕ ನನ್ನ ಪ್ರೀತಿಯ ಗುರುಗಳು. ಅವರು ಮೊದಲಿನ ಕಾಲದಲ್ಲಿ ನೀರ್ಚಾಲಿನಲ್ಲಿ ಸಂಸ್ಕೃತ ಕಲಿತಿದ್ದಾರೆ. ಸ್ವಲ್ಪ ಕಲಿತಿರುವವರು ತುಂಬಾ ವಿಶಾಲ ಯೋಚನೆ ಮಾಡಿದ್ದಾರೆ. ಅವರಿಗೆ ದೈವಿಕ ಅನುಗ್ರಹ ಇತ್ತು. ಅವರು ನನ್ನ ಗುರುಗಳು ಎಂಬುದಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಯಾರೊಬ್ಬ ಗುರುವನ್ನು ಆರಾಧಿಸುತ್ತಾ ಬರ್ತಾನೋ ಅವನಿಗೆ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಖಂಡಿತ. ನನ್ನದು ನಾನು ಮಾಡಿದ್ದು, ನಾನು ಸಂಪಾದನೆ ಮಾಡಿದ್ದು, ನಾನು ಈ ಪುಸ್ತಕವನ್ನು ಬರೆದದ್ದು ನಿಜವಾಗಿ ನನಗೆ ಪ್ರೇರಣೆ. ಅವತ್ತು ಅರ್ಜುನನಿಗೆ ಕೃಷ್ಣ ಹೇಗೆ ಯುದ್ಧಕ್ಕೆ ಸಹಕರಿಸಿದನೋ, ನಿಜವಾಗಿ ಯುದ್ಧ ಮಾಡಿದ್ದು ಅರ್ಜುನನಾದರೂ ಕೂಡ ಎಲ್ಲ ಮಾಡಿದ ಕೆಲಸ ಕೃಷ್ಣ. ಹಾಗೆ ನನಗೆ ಇದರಲ್ಲಿ ಕೂಡ ನನ್ನ ಗುರುಗಳನ್ನು ನಾನು ಸ್ಮರಿಸುತ್ತಾ, ನನ್ನ ಆರಾಧ್ಯ ದೇವರ ಭೈರವನನ್ನು ಸ್ಮರಿಸುತ್ತಾ, ಆದಿಮಾಯೆಯನ್ನು ಪೂಜಿಸುತ್ತಾ ಇಲ್ಲಿಯವರೆಗೆ ಬಂದಿದ್ದೇನೆ. ಹಾಗಾಗಿ ನನಗೆ ಅವರ ಕೃಪಾ ಕಟಾಕ್ಷ ಸಂಪೂರ್ಣವಾಗಿದೆ. ಆದ್ದರಿಂದ ಅವರು ಅವರೀಗ ಇಲ್ಲ, ಅವರು ದಿವಂಗತರಾಗಿದ್ದಾರೆ. ಆದರೂ ಕೂಡ ಅವರ ಸ್ಮರಣೆಯನ್ನು ನಾನು ನಿತ್ಯ ಮಾಡುತ್ತಾ ಇದ್ದೇನೆ. ನನ್ನ ಪುಸ್ತಕದಲ್ಲಿ ಅವರ ಬಗ್ಗೆ ಬರೆದಿದ್ದೇನೆ, ಅವರ ಫೋಟೋ ಹಾಕಿದ್ದೇನೆ. ಹಾಗೆ ತುಂಬಾ ಅಭಿಮಾನ ಅವರ ಬಗ್ಗೆ. ಹಾಗಾದ್ರೆ ನಿಮ್ಮ ಕುಟುಂಬದವರು, ತಂದೆ ತಾಯಿ ಬಗ್ಗೆ ಹೇಳುದಾದ್ರೆ ನಿಮ್ಗೆ ಯಾವ ರೀತಿ ಪ್ರೇರಣೆಯನ್ನು ನೀಡಿದ್ರು? ನನ್ನ ತಂದೆ ತಾಯಿ ಬಗ್ಗೆ ಹೇಳದಿದ್ದರೆ, ನನ್ನ ತಂದೆ ತಾಯಿ ತುಂಬಾ ಕಷ್ಟದಲ್ಲಿ, ನಾವು 8 ಜನ ಮಕ್ಕಳು, ಅದರಲ್ಲಿ 5 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ನನ್ನಿಂದ ಅಕ್ಕ ಒಬ್ರು ಪಡ್ರೆಯಲ್ಲಿ ಈಗಲೂ ಇದ್ದಾರೆ, ನನ್ನಿಂದ ಅಕ್ಕ ಕಮಲ. ಆ ನಂತರ ನಾನು ಹುಟ್ಟಿದೆ. ನನ್ನ ನಂತರ ಹಾಗೆ ಗಂಡು ಮಕ್ಕಳು 5 ಜನ ಆದೆವು, 3 ಜನ ಹೆಣ್ಣು ಮಕ್ಕಳಾದರು. ಆದರೆ ನಮ್ಮ ಕುಟುಂಬದಲ್ಲಿ ವಿದ್ಯಾಭ್ಯಾಸಕ್ಕೆ ಮುಂದುವರಿಸುವುದಕ್ಕೆ ನಮ್ಮ ಈ ಮೊದಲಿನ ಕಾಲದಲ್ಲಿ ಕೂಲಿ ಕೆಲಸ ಮಾಡಿ ಅವರಿಗೆ ತುಂಬಾ ಕಷ್ಟ ಆಗುತ್ತಿತ್ತು. ಏನೋ ಕಷ್ಟದಲ್ಲಿಯೂ ಕೂಡ ನನ್ನನ್ನು 7ನೇ ಕ್ಲಾಸಿನವರೆಗಾದರೂ ಒಮ್ಮೊಮ್ಮೆ ಆದರೂ ಶಾಲೆಗೆ ಕಳುಹಿಸಿ ಇಷ್ಟೊಂದು ಮುಂದೆ ಬರುವುದಕ್ಕೆ ಸಹಕರಿಸಿದಂತ ನನ್ನ ತಂದೆ ತಾಯಿಗಳನ್ನು ನಾನು ಯಾವಾಗಲೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ.
ಅವರು ದೈವಿಕ ಭಕ್ತರಾಗಿದ್ದರು, ದೈವ ಭಕ್ತರಾಗಿದ್ದರು. ಸಾಧ್ಯ ಇದ್ದಷ್ಟೆಲ್ಲ ದೇವರ ಪೂಜೆಯನ್ನು, ಸತ್ಯನಾರಾಯಣ ಪೂಜೆಯನ್ನು, ಮನೆಯಲ್ಲಿ ಪೂಜೆ ಇದೆಲ್ಲ ಮಾಡುತ್ತಾ ಬಂದವರು. ಹಾಗೆ ನನ್ನಿಂದ ನಂತರದವರಾದರೂ ವಿದ್ಯಾಭ್ಯಾಸ ಕಲಿಬೇಕು ಎಂಬ ಉದ್ದೇಶದಿಂದ ನಾನು ಕೂಡ ಪರಿಶ್ರಮ ಪಟ್ಟ ಕಾರಣ ಒಬ್ಬರು ವಿಜ್ಞಾನಿಗಳಾಗಿ ಕೆಲಸ ಮಾಡುತ್ತಾ ಇದ್ದರು. ಈಗ ರಿಟೈರ್ಡ್ ಆಗಿದ್ದಾರೆ, ಬಿ.ಜಿ. ನಾಯ್ಕ್, ಗೋವಿಂದ್ ನಾಯ್ಕ್ ಅಂತ. ಆ ನಂತರದವರು ಒಬ್ಬರು ಹಾಗೆ ಅರ್ಧದಲ್ಲಿ ವಿದ್ಯೆಗೆ ಮುಂದಕ್ಕೆ ಹೋಗುವುದಕ್ಕೆ ಸಾಧ್ಯ ಇಲ್ಲದೆ ನಮ್ಮ ತರವಾಡು ಮನೆಯಲ್ಲಿ ಕೃಷ್ಣ ನಾಯ್ಕ್ ಅಂತ ಈಗಲೂ ಕೂಡ ಅಲ್ಲಿ ಇದ್ದಾರೆ. ನಂತರದವರು ವೈದ್ಯಾಧಿಕಾರಿಯಾಗಿ, ಮಕ್ಕಳ ತಜ್ಞರಾಗಿ ಕಾಸರಗೋಡಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಈಗ ನಿವೃತ್ತರಾಗಿದ್ದಾರೆ. ನಂತರದವರು ಡಾಕ್ಟರ್ ಶಿವನಾಯ್ಕ್ ಅಂತ, ಅವರು ಪಶುವೈದ್ಯರಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. ನಮ್ಮ ಕುಟುಂಬ ತುಂಬಾ ಪುಣ್ಯ ಮಾಡಿದ ಹಿರಿಯರ ಪುಣ್ಯದಿಂದಾಗಿ ಸಂತುಷ್ಟ ಕುಟುಂಬ. ನಾವೆಲ್ಲ ಅಣ್ಣ ತಮ್ಮಂದಿರು ತುಂಬಾ ಸಂತೋಷದಿಂದ ಇದ್ದೇವೆ. ಯಾವುದೇ ಕಾರ್ಯಕ್ರಮ ಆಗ್ಬೇಕಿದ್ರು ಅಣ್ಣ ತಮ್ಮ ಎಲ್ಲ ಸೇರಿ ಮಾಡುತ್ತಾ ಇದ್ದೇವೆ. ನನ್ನ ತಮ್ಮಂದಿರೆಲ್ಲ ನನ್ನಲ್ಲಿ ತುಂಬಾ ಅಭಿಮಾನ ಇಟ್ಟಿದ್ದಾರೆ. ತಂದೆ ಇಲ್ಲದಿದ್ದರೂ ನನಗೆ ಅಣ್ಣ ಹೇಳಿದ್ದ ಮಾತನ್ನು ವೇದವಾಕ್ಯ ಅಂತ ನಡೆಸಿಕೊಂಡು ಇಷ್ಟರವರೆಗೆ ಬಂದಿದ್ದಾರೆ. ನನ್ನ ಮಕ್ಕಳಿಗೂ ಹಾಗೂ ನನ್ನ ತಮ್ಮಂದಿರ ಮಕ್ಕಳಿಗೂ ಕೂಡ ಯಾವುದೇ ಒಂದು ಸಂಸ್ಕಾರ ಬರಬೇಕು ಅಂತಾದ್ರೆ ಆ ಮನೆಯಲ್ಲಿಯೇ ಬರಬೇಕು. ಹೌದೌದು, ಖಂಡಿತ. ತಾಯಿ ತಂದೆಗಳಿಂದ ಬಂದಂತ ಸಂಸ್ಕಾರ ಮಾತ್ರ ಆ ಮಕ್ಕಳಿಗೆ ಜೀವನ ಪರ್ಯಂತ ಉಳಿಯುವುದಕ್ಕೆ ಸಾಧ್ಯ ಉಂಟು. ಹಾಗೆ ನಮ್ಮ ಮನೆಯಲ್ಲಿ ನಿತ್ಯ ಭಜನೆ, ದೀಪ ಹಚ್ಚಿ ದೇವರ ಪ್ರಾರ್ಥನೆ ಇದೆಲ್ಲ ನಿತ್ಯ ನಡೆಯುವಂಥದ್ದು. ನಮ್ಮ ಕುಟುಂಬದ ಎಲ್ಲರಲ್ಲಿಯೂ ಕೂಡ, ಎಲ್ಲ ಮನೆಗಳಲ್ಲಿಯೂ ಕೂಡ ಇದು ಕಾರ್ಯಕ್ರಮಗಳು ನಡೆಯುತ್ತಾ ಉಂಟು. ನಾವು ತರವಾಡು ಮನೆಯಲ್ಲಿ ವರ್ಷಂಪ್ರತಿ ದೇವಿ ಪೂಜೆ, ಹಾಗೇನೆ ಭೈರವ ಸೇವೆ. ನಮ್ಮದರಲ್ಲಿ ಕುಲದೇವರು ಅಂತ, ನಾವು ಬುಡಕಟ್ಟು ಜನಾಂಗದ ಆದಿವಾಸಿ ಮರಾಠಿ ಜನಾಂಗದವರು. ನಾವು ಪ್ರಕೃತಿಯನ್ನು ಆರಾಧಿಸುವವರು. ನಮಗೆ ಕುಲದೇವರ ಪೂಜೆ ಅಂತ ಒಂದುಂಟು. ಕುಲದೇವರ ಪೂಜೆ ಮಾಡದೆ ನಾವು ಯಾವ ಪೂಜೆ ಮಾಡಿದರೂ ಕೂಡ ನಮ್ಮದು ಪೂರ್ತಿಯಾಗುವುದಿಲ್ಲ. ಕುಲದೇವರಿಗೆ ನಾವು ಹೊಸ ಅಕ್ಕಿ ಊಟ ಮಾಡಿ ಬಡಿಸಿ, ನೈವೇದ್ಯ ಮಾಡಿ ಬಡಿಸುವಂತದ್ದು ನಮ್ಮ ಮರಾಠಿಗರಲ್ಲಿ ಸಂಪ್ರದಾಯ. ನಾವು ಕುಲದೇವರು ಅಂತ ಅವತ್ತು ಕಾಡಿನಲ್ಲಿ ಗುಡ್ಡ ಪ್ರದೇಶದಲ್ಲಿ ಇರುವಾಗ ಒಬ್ಬೊಬ್ಬರು ಒಂದೊಂದನ್ನು ದೇವರ ರೂಪದಲ್ಲಿ ಕಂಡ್ರು. 4 ವಿಧ ಉಂಟದಲ್ಲಿ. ನಾವೆಲ್ಲ ಒಂದು ವರ್ಗದವರು ಬರಿ ಅಂತ ಹೇಳ್ತಾರೆ, ನಮಗೆ ಗೋತ್ರ ಗೊತ್ತಿಲ್ಲ, ಅದರಲ್ಲಿ ಬರಿ ಅಂತ ಹೇಳ್ತಾರೆ. ಬೇರೆ ಬೇರೆ ಬರಿಗಳುಂಟು. ಎಷ್ಟು ಬರಿ ಉಂಟು? ಬರಿ ತುಂಬಾ ಉಂಟು. ಈಗ ಅಧ್ಯಯನ ಮಾಡುತ್ತಾ ಮಾಡುತ್ತಾ 150ರವರೆಗೆ ಹೋಗಿದ್ದಾರೆ. ಆದ್ರೂ ನನಗೆ ಒಂದು, ನನ್ನ ಲೆಕ್ಕದಲ್ಲಿ ಒಂದು 45 ಸಿಕ್ಕಿದ್ದು, ನನಗೆ ಅಷ್ಟೇ ಸಿಕ್ಕಿದ್ದು. ಮತ್ತೆ ಕೆಲವು ಕಡೆ ಎಲ್ಲ ಬೇರೆ ಬೇರೆ ಪಂಗಡದವರೆಲ್ಲ ಸೇರಿಸಿ, ತೆಂಡೂಲ್ಕರ್ ಕೂಡ ಮರಾಠಿ ಪಂಗಡಕ್ಕೆ ಸೇರಿಸಿದ್ದಾರೆ. ಅಂತೂ ಅದೆಲ್ಲ ಸರಿ ಅಂತ ನನಗೆ ಕಾಣುವುದಿಲ್ಲ. ಅಂತೂ ಅಲ್ಲಿ ಮೊದಲಿಗೆ ಏನ್ ಮಾಡಿದ್ರು ಅಂದ್ರೆ, ಮರವನ್ನು ಪೂಜಿಸಿದರು, ಕದಂಬ ವೃಕ್ಷವನ್ನು ಪೂಜಿಸಿದರು, ಇದೇ ದೇವರು ಅಂತ. ಕೆಲವರು ಏನು ಮಾಡಿದರು, ಹುತ್ತವನ್ನು ಪೂಜೆ ಮಾಡಿದರು, ಹುತ್ತಕ್ಕೆ ಮಾಲೆ ಹಾಕಿ ಅಲ್ಲಿ ಪೂಜೆ ಮಾಡಿದರು, ಕುಲದೇವರು. ಮತ್ತೆ ಕೆಲವರು ಏನು ಮಾಡಿದರು, ಗುಡ್ಡ ಪ್ರದೇಶ, ಎತ್ತರ ಪ್ರದೇಶದಲ್ಲಿ ಅಲ್ಲಿ ಏನಾಗಿತ್ತು, ಆ ಪಾದೆ ಮುಳ್ಳು ಅಂತ ಒಂದುಂಟು. ಹೌದೌದು, ಪಾದೆ ಮುಳ್ಳು ಒಂದು ಉಂಟು. ಆ ಪಾದೆ ಮುಳ್ಳು ಇವರಿಗೆ ಗುಡ್ಡಗೆ ಪೂಜೆ ಮಾಡುವಾಗ ಇವರಿಗೆ ಕಂಡದ್ದು ಆ ಪಾದೆ ಮುಳ್ಳು, ಹಾರೆ ಮುಳ್ಳು. ಅದನ್ನು ದೇವರು ಅಂತ ಪೂಜೆ ಮಾಡಿದರು. ನಂತರ ಕೆಲವರು ಏನ್ ಮಾಡಿದರು, ಆ 4ನೇ ಪಂಗಡದವರು, ಅವರ ಮನೆ ಹತ್ರ ಒಂದು ಆಮೆ ಇತ್ತು. ಆ ಆಮೆಯನ್ನು ಅವರು ದೇವರು ಅಂತ ಅಲ್ಲಿ ಪೂಜೆ ಮಾಡಿದ್ರು. ಈಗ ಕೇಳುವಾಗ ಬೇರೆಯವರು ಹೇಳ್ಬಹುದು, ನಿಮ್ಮ ಕುಲದೇವರು ಯಾವುದು ಅಂತ. ಕುಲದೇವರು ಎಂದರೆ ನಾವು ಪ್ರಕೃತಿಯನ್ನೇ ದೇವರು ಅಂತ ಪೂಜಿಸುವ, ಪ್ರಕೃತಿಯೇ ಕುಲದೇವ. ನಮಗೆ ಮದುವೆಗೆ ಆ ದೇವರನ್ನು ಪೂಜೆ ಮಾಡಿಯೇ ಆಗ್ಬೇಕು. ಹೌದು. ಯಾವ ಪೂಜೆ ಯಾವುದು ಮಾಡ್ಬೇಕಿದ್ರು ಕುಲದೇವರ ಪೂಜೆ ಮಾಡುವಾಗ ಆ ಕದಂಬಕ್ಕೆ ಪೂಜೆ ಮಾಡುವವರು ಆ ಕದಂಬ ವೃಕ್ಷವನ್ನು ತಂದು, ಅದರ ಗೆಲ್ಲನ್ನಾದರೂ ತಂದು ದೇವರ ಸಮೀಪಕ್ಕೆ ತಂದಿಟ್ಟು ಅದಕ್ಕೆ ಪೂಜೆ ಮಾಡಿದ ಮೇಲೆ
ಮದುವೆ ಎಲ್ಲ ಕರೆದು ಅದನ್ನು ಹಾಕೊಂಡೋಗಿ ಆ ಮೊದಲ ಸ್ಥಾನದಲ್ಲಿ ಕೊಂಡೋಗಿ ಬಿಡುವಂತಹದ್ದು ಮರಾಠಿಗರ ವಾಡಿಕೆ. ಅದು ಮದುವೆಗೆ ಮಾತ್ರ ನಡೆಯುವಂತ ಕಾರ್ಯಕ್ರಮ. ಈಗಲೂ ಕೂಡ ನಮ್ಮದರಲ್ಲಿ ಯಾವ ಕಾರ್ಯಕ್ರಮ ಮಾಡಬೇಕಿದ್ರು ಆ ತರವಾಡು ಮನೆಯಲ್ಲಿ ಹೊಸ ಅಕ್ಕಿ ಊಟ ಮಾಡುವುದು ಮಾಡಲೇಬೇಕು. ಹೊಸ ಅಕ್ಕಿ ಊಟ ಮಾಡುವುದು ಮಾತ್ರ ಅಲ್ಲ, ಹೊಸ ಅಕ್ಕಿ ನೈವೇದ್ಯ ಮಾಡಿ ಕುಲದೇವರಿಗೆ ಸಮರ್ಪಣೆ ಮಾಡಬೇಕು, ಹಿರಿಯರಿಗೆಲ್ಲ ಬಡಿಸ್ಬೇಕು. ಹಾಗೆ ಮಾಡುತ್ತಾ ಬಂದಾಗ ಆ ಕುಟುಂಬಕ್ಕೆ ಯಾವುದೇ ತೊಂದರೆ ಬರುವುದಿಲ್ಲ. ಈಗ ಎಲ್ಲ ಏನಾಗಿದೆ, ಯಾವುದು ಕುಟುಂಬದಲ್ಲಿ ಯಾರು ಸರಿ ಇಲ್ಲದೆ ಅಣ್ಣ ತಮ್ಮಂದಿರು ಜಗಳ ಮಾಡುತ್ತಾ ಹರಕೆಯನ್ನೆಲ್ಲ ಹೇಳ್ತಾ ಹೋಗಿ ಕುಟುಂಬದಲ್ಲಿ ಈಗ ಎಲ್ಲ ಬೇರೆ ಬೇರೆ ಆಗಿದ್ದಾರೆ. ಸಂಬಂಧಗಳೆಲ್ಲ ದೂರ ದೂರ ಆಗುತ್ತಾ ಹೋಗ್ತಾ ಇದೆ. ಇದು ಅಪಾಯಕಾರಿ. ನಂತರ ಏನು ಮಾಡ್ತಾರೆ, ಎಲ್ಲ ದೋಷಗಳೆಲ್ಲ ಕಾಣುವಾಗ ಅಷ್ಟಮಂಗಲ ಅದೆಲ್ಲ ಮಾಡಿ ತುಂಬಾ ಖರ್ಚು ಮಾಡಿ ಅದನ್ನೆಲ್ಲ ಸರಿ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾರೆ. ಅದನ್ನೆಲ್ಲ ಬಿಟ್ಟು ನಾವು ವರ್ಷಂಪ್ರತಿ ಯಾವುದನ್ನು ಮಾಡಬೇಕೋ ಅದನ್ನು ವರ್ಷಂಪ್ರತಿ ಮಾಡುತ್ತಾ ಬಂದರೆ ನಮಗೆ ಯಾವ ತೊಂದರೆ ಇಲ್ಲ. ಎರಡನೇ ಪುಸ್ತಕ ಯಾಕೆ ಬರೆದೆ ಅಂದ್ರೆ, ಒಂದನೇ ಪುಸ್ತಕ ಬಿಡುಗಡೆ ಆದ ಮೇಲೆ ಅದನ್ನೆಲ್ಲ ಕೊಟ್ಟಾದ ಮೇಲೆ ನನಗೆ ಯೋಚನೆ ಬಂತು. ನಾನು ತುಂಬಾ ಓದಿದೆ, ಭಗವದ್ಗೀತೆಯನ್ನು ಓದಿದೆ, ಇವರು ವಿವೇಕಾನಂದರು ಬರೆದಂತ ಪುಸ್ತಕಗಳನ್ನೆಲ್ಲ ಓದಿದೆ. ಈಗಲೂ ಕೂಡ ಇಲ್ಲೆಲ್ಲ ಕೆಲವೆಲ್ಲ ಪುಸ್ತಕಗಳು ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನ ಇಂಥದ್ದೆಲ್ಲ ಪುಸ್ತಕಗಳನ್ನು ಓದಿ ಆಗುವಾಗ ಕೆಲವೆಲ್ಲ ಯೋಚನೆಗಳು ಬಂತು. ನನಗೂ ಯಾಕೆ ಈ ಬಗ್ಗೆ ಚಿಂತನೆ ಮಾಡಬಾರದು, ನನಗೆ ಈ ಬಗ್ಗೆ ಏನಾದರೂ ಒಂದು ಬರೆದರೆ ಏನು ಅಂತ ಯೋಚನೆ ಮಾಡಿದೆ. ಯೋಚನೆ ಮಾಡಿ ಬರೆಯುವುದಕ್ಕೆ ತೊಡಗಿದೆ. ನಾನು ಯಾರು, ನಾನು ಈ ದೇಹ ಅಲ್ಲ, ಹಾಗಿದ್ದರೆ ನಾನು ಯಾರು ಎಂಬಂತ ಚಿಂತನೆ ಮಾಡಿದೆ. ನಾನು ಎಂಬುದು ಈ ಶರೀರ ಆಗುದಿದ್ದರೆ ಆತ್ಮ ಹೊರಟು ಹೋದ ಮೇಲೆ ಇದು ಮಾತಾಡ್ಬೇಕಿತ್ತು, ಅದು ಮಾತಾಡುವುದಿಲ್ಲ. ಹಾಗಿದ್ದರೆ ನಾನು ಯಾರು? ನಾನು ಪರಮಾತ್ಮನಲ್ಲಿಂದ ಬಂದಂತಹ ಆತ್ಮ. ಎಷ್ಟು ದೇವರ ಒಂದು ಕಣ ಇದು, ಪ್ರತಿ ಎಲ್ಲ ಲೋಕದಲ್ಲಿ ಎಲ್ಲ ಕಡೆಗಳಲ್ಲಿ ಒಮ್ಮೆಲೆ ಪ್ರಕಾಶಮಾನವಾಗಿ. ಇದರ ಬಗ್ಗೆ ಚಿಂತನೆ ಮಾಡಿ ಬರೆಯುವುದಕ್ಕೆ ಪ್ರಾರಂಭ ಮಾಡಿ ಬರೆದು ಈ ಜೀವ ಎಲ್ಲಿಗೆ ಹೋಗ್ತದೆ, ಪುನರ್ಜನ್ಮ ಹೇಗೆ ಬರುತ್ತದೆ, ಮೋಕ್ಷ ಎಂದರೆ ಏನು, ಇದರ ಬಗ್ಗೆ ಚಿಂತನೆ ಮಾಡಿ. ಮೋಕ್ಷ ಎಂದರೆ ಏನು? ಮೋಕ್ಷ ಎಂದರೆ ಬಂದಲ್ಲಿಗೆ ಹೋದರೆ ಮಾತ್ರ ಮೋಕ್ಷ. ಆ ದೇವರಲ್ಲಿಂದ ನಾವು ಯಾವಾಗ ಈಚೆಗೆ ಬಂದಿದ್ದೇವೋ ಅಲ್ಲಿಗೆ ಹೋಗಿ ಆಗುವಾಗ ಮೋಕ್ಷ. ನಂತರ ಒಂದು ಮೋಕ್ಷ ಅಂತ ಉಂಟು, ಅದು ಪುನರ್ಜನ್ಮ. ಪುನರ್ಜನ್ಮ ಬರುತ್ತೆ, ಸಿಕ್ಕಿದಾಗ ಅದು ಒಂದು ಮೋಕ್ಷಕ್ಕೆ ದಾರಿಯಾಗುತ್ತದೆ. ಇದು ಎರಡೂ ಇಲ್ಲದೊಂದು ಉಂಟು. ಅವ ಮಾಡಿದಂತಹ ಪಾಪ ಕೃತ್ಯಗಳು, ಅವನು ತೀರಿ ಹೋದ ಮೇಲೆ ಮಾಡಬೇಕಾದಂತಹ ಕಾರ್ಯಗಳನ್ನು ಮಾಡದೆ ಅವನ ಆತ್ಮಕ್ಕೆ ಮೋಕ್ಷ ಸಿಗುವುದಿಲ್ಲ. ನಾವು ಯಾರಾದರೂ ಸತ್ತ ಮೇಲೆ ನಮ್ಮ ಆತ್ಮ ನೇರವಾಗಿ ವಾಯುಮಂಡಲವನ್ನು ಸೇರುತ್ತದೆ. ಕೆಲವರಲ್ಲಿ ಸಂಪ್ರದಾಯ ಉಂಟು, 12 ದಿನವರೆಗೆ ನೀರಿಡುವಂತ ಕ್ರಮ ಉಂಟು ಮಲಗಿದಲ್ಲಿ. ಅದು ಯಾಕೆಂದರೆ ಆ ಆತ್ಮಕ್ಕೆ ಬಾಯಾರಿಕೆ ಉಂಟು. ಅದು ಆ ಶರೀರವನ್ನು ಹುಡುಕುತ್ತಾ ಬರ್ತದೆ, ಅಲ್ಲಿ ಶರೀರ ಸಿಗುವುದಿಲ್ಲ ಅದಕ್ಕೆ. ಅಷ್ಟಾಗುವಾಗ ಅದು ಬಾಯಾರಿಕೆಗೆ ಅಲ್ಲಿ ನೀರಿಡ್ಬೇಕು, ಒಂದು ದೀಪವನ್ನು ಇಡ್ಬೇಕು ಅಂತ ವಾಡಿಕೆ ಉಂಟು. ಹಾಗೆ ಅಲ್ಲಿ ನೀರಿಟ್ಟು ಹೋಗ್ತಾರೆ. ಹಾಗೆ ಇದು ಉತ್ತರ ಕ್ರಿಯೆ ಎಲ್ಲ ಕಳೆದ ಮೇಲೆ ಆತ್ಮ ತಿರುಗುತ್ತಾ ಹೋಗ್ತಾ ಉಂಟು. ಅದು ಮರಾಠಿಗರಲ್ಲಿ ಒಂದು ಸಂಪ್ರದಾಯ ಉಂಟು. ಪಿಂಡ ಪ್ರದಾನ ಮಾಡೋದು ಅವರ ಕುಲ ಪುರೋಹಿತರೇ ಆಗಿರ್ತಾರೆ. ಅವರು ಏನು ಮಾಡ್ತಾರೆ, ಬ್ರಾಹ್ಮಣರಲ್ಲಿ ಉಂಟು, ತಿಂಗಳು ಅವರಿಗೆ ಮಾಸಿಕ ಅಂತ ಮಾಡ್ತಾರೆ. ಈ ಮಾಸಿಕ ಎಂಬುದನ್ನು ನಾವು ಮರಾಠಿಗರು ಏನು ಮಾಡುತ್ತೇವೆ ಅಂದ್ರೆ, ಪಿಂಡ ಪ್ರದಾನ ಮಾಡುವವತ್ತೇ ಮಾಡುತ್ತೇವೆ. 12 ಪಿಂಡಗಳನ್ನು ತಿಂಗಳು ಬಿಡುವಂತ ಪಿಂಡಗಳನ್ನೆಲ್ಲ ಅವತ್ತೇ ಬಿಡುತ್ತೇವೆ. 11ನೇ ದಿನ ಹೋಗಿ ಪುರೋಹಿತರಲ್ಲಿಗೆ ಹೋಗಿ ಅವತ್ತು ಅಲ್ಲಿಯೇ ಬಿಡ್ತೇವೆ. ಆದ್ದರಿಂದ ನಂತರ ಬರುವಂತಹ 11ನೇ ತಿಂಗಳು ವರ್ಷಾಂತ್ಯ ಅಂತ ಒಂದುಂಟು. ವರ್ಷಾಂತ್ಯ ಕಾಂಗ್ಯಸ ಅಂತ ಉಂಟು, ಕಾಂಗ್ಯಸ ಅಂತ ಅಂತಾರೆ. ಅದು ಮಾಡಿ ನಮ್ಮದಲ್ಲಿ ಏನ್ ಮಾಡ್ತಾರೆ, ನಮ್ಮದಲ್ಲಿ ಉಂಟು, ಮರಾಠಿಗರಲ್ಲಿ ಉಂಟು. ಕೆಲವರಿಗೆ 11ನೇ ತಿಂಗಳಿನಲ್ಲಿ
ಇದು ಬಡಿಸ್ಲಿಕ್ಕುಂಟು, ಕಾಂಗ್ರೆಸ್ ಬಡಿಸ್ಲಿಕ್ಕುಂಟು, ಕಾಂಗ್ರೆಸ್ ಮಾಡ್ತಾರುಂಟು ಅಂತ ಹೇಳ್ತಾರೆ. ಅದು ಮಾಡುತ್ತಾರೆ. ಎಲ್ಲ ವರ್ಗದವರಿಗೂ ಉಂಟು ಅಂತಲ್ಲ, ಕೆಲವರಿಗೆ. ಕೆಲ ಪುಸ್ತಕ ಪ್ರಕಾಶನಗೊಳ್ಳಿಕ್ಕೆ ನಿಮ್ಗೆ ಯಾರೆಲ್ಲ ಸಹಾಯ ಮಾಡಿದ್ರು? ಪ್ರಕಾಶನ ಮಾಡ್ಲಿಕ್ಕೆ ಮೊದಲನೇದರಲ್ಲಿ ನನಗೆ ಕೈಯಲ್ಲಿ ಹಣ ಇರಲಿಲ್ಲ. ನಾನು ಬರೆದೆ. ಬರೆದು ನಮ್ಮ ಆರ್ಲ ಪದವಿನಲ್ಲಿ ಕೊಂಡೋಗಿ ಅಲ್ಲಿ ಒಂದು ಎಂತ ಟೈಪ್ ಮಾಡುವಂತ ಇದು ಉಂಟಲ್ಲ, ಅಲ್ಲಿಗೆ ಕೊಂಡೋಗಿ ಅವರ ಹತ್ರ ಗಂಗಾಧರ ಅಂತ ಇದ್ದಾರೆ, ಅವರ ಹತ್ರ ಕೊಟ್ಟು ಅವರ ಹತ್ರವೇ ಪುಸ್ತಕ ಪ್ರಿಂಟ್ ಮಾಡಿ ತರಬೇಕು ಅಂತ ಹೇಳಿದೆ. ನನಗೆ ತುಂಬಾ ಸಹಾಯ ಮಾಡಿದವರು ಡಾಕ್ಟರ್ ನಾರಾಯಣ ನಾಯಕ್ ಮತ್ತು ಅವರ ಧರ್ಮಪತ್ನಿ ಡಾಕ್ಟರ್ ಜ್ಯೋತಿ. ಇವರು ಆ ಮೊದಲನ ಪುಸ್ತಕದ ಖರ್ಚನ್ನೆಲ್ಲ ಅವರು ಮಾಡಿದರು. ನನಗೆ ಅವರ ಹಣವನ್ನು ತಿರುಗಿಸಿ ಕೊಡ್ಲಿಕ್ಕೆ ದೊಡ್ಡ ಕಷ್ಟ ಆಗ್ಲಿಲ್ಲ. 6 ತಿಂಗಳಿನೊಳಗೆ ನನ್ನ ಪುಸ್ತಕಗಳನ್ನ ಮಾರಾಟ ಮಾಡಿ ಹೋಯ್ತು. ಡೆಲ್ಲಿಯವರೆಗೆ ಹೋಗಿದೆ. ಈ ಪುಸ್ತಕದ ಹಣವನ್ನು ಅವರಿಗೆ ವಾಪಸ್ ಕೊಟ್ಟೆ. ನಾನು ಅವರಿಗೆ ಕೊಟ್ಟು ಅವರ ಅವತ್ತು ಪ್ರಿಂಟಿಗೆ ಕೊಟ್ಟಂತ ಹಣವನ್ನು ವಾಪಸ್ ಕೊಟ್ಟಿದ್ದೇನೆ. ಅವತ್ತೊಮ್ಮೆ ಅವರು ಕೊಡದೇ ಇದ್ದರೆ ನನಗೆ ಇದನ್ನು ಪ್ರಕಾಶನ ಮಾಡಲಿಕ್ಕೆ ಸಾಧ್ಯ ಆಗುತ್ತಿರ್ಲಿಲ್ಲ. ಅವರು ತುಂಬಾ ಸಹಕಾರ ಮಾಡಿದ್ದಾರೆ. ನಂತರದ ಪ್ರಶ್ನೆ, ನನಗೆ ನಂತರದ ಪುಸ್ತಕ ಪ್ರಿಂಟ್ ಮಾಡ್ಬೇಕು ಅಂತ ಆದ್ರೆ ನನ್ನ ಮಗ ಜಯರಾಮ್ ಪಟೇಲ್ ಅಂತ ಇದ್ದಾರೆ, ಅವ ಮತ್ತು ಉಷಾ ಅವನ ಧರ್ಮಪತ್ನಿ. ಅವರೀಗ ಹುಬ್ಬಳ್ಳಿಯಲ್ಲಿ ರೈಲ್ವೆಯಲ್ಲಿ ಕೆಲಸದಲ್ಲಿದ್ದಾನೆ. ಅವ ದಯಾನಂದನ ಅಣ್ಣ. ಉಷಾ ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿದೆ. ಹಾಗೆ ಅವರು ಅದರ ಖರ್ಚನ್ನು ಹಾಕಿದ್ದಾರೆ. ಮುಂದೆ ನನ್ನ ನಂತರವೂ ಕೂಡ ಈ ಪುಸ್ತಕ ಒಂದು ಕೈಬಿಡಿಯಾಗಿ ಒಬ್ಬ ಮನೆಗೆ ಒಂದು ಗುರುವಾಗಿ ಆ ಪುಸ್ತಕ ಬರ್ತದೆ. ಆ ಪುಸ್ತಕವನ್ನು ಓದಿದವರಿಗೆ ಪೂಜೆ ಮಾಡುವ ವಿಧಾನವನ್ನು ಕೂಡ ಕೈ ಸನ್ನೆಯಲ್ಲಿ, ಕೈ ಬೆರಳಿನಲ್ಲಿ ಹೇಗೆ ಮಾಡಬೇಕು ಎಂಬಂತಹ ವಿಧಾನವನ್ನು ಕೂಡ ನಾನು ಬರೆದಿದ್ದೇನೆ. ಮಂಡಲ ಬರೆಯುವಂತ ಕ್ರಮವನ್ನು, ದೇವಿ ಪೂಜೆ ಮಾಡ್ಬೇಕಿದ್ರೆ ಮಂಡಲ ಬರಿಬೇಕು, ದೇವಿ ಶೃಂಗಾರ ಮಾಡ್ಬೇಕು, ಇದೆಲ್ಲ ಹೇಗೆ ಮಾಡುದು ಅಂತ ಆ ಪುಸ್ತಕದಲ್ಲಿ ಎಲ್ಲವನ್ನು ಸೂಕ್ಷ್ಮ ಎಲ್ಲ ಬರೆದಿದ್ದೇನೆ. ಮತ್ತೆ ವಿಶೇಷವಾಗಿ ಈಗ ಎಲ್ಲರಿಗೂ ಅದರ ಕೆಲವರು ಹೇಳ್ತಾ ಉಂಟು ಈಗಲೂ ಕೂಡ, ಯಾವ ಕಾರ್ಯಕ್ರಮಕ್ಕೆ ಎಂತ ಸಾಮಾನು ಬೇಕು ಅಂತ ನಿಮ್ಮ ಪುಸ್ತಕ ನೋಡಿದ್ರೆ ಗೊತ್ತಾಗುತ್ತದೆ. ಇಷ್ಟು ಸಾಮಾನು ಬೇಕು, ಅದಕ್ಕೆ ಪೂಜೆ ಮಾಡ್ಬೇಕಿದ್ರೆ ಎಷ್ಟು ಬೆಳ್ತಿ ಹಾಕಿಬೇಕು, ಎಷ್ಟು ತೆಂಗಿನಕಾಯಿ ಬೇಕು, ಎಷ್ಟು ಕೋಳಿ ಬೇಕು, ಇದೆಲ್ಲ ಅದರಲ್ಲಿ ಪುಸ್ತಕದಲ್ಲಿ ಉಂಟು. ನಾವೆಲ್ಲ ರೆಡಿ ಮಾಡಿಟ್ರೆ ಪೂಜೆ ಮಾಡುವ ಬಂದು ಪೂಜೆ ಮಾಡುತ್ತಾನೆ ಅಂತ ಈಗಲೂ ಎಷ್ಟೋ ಜನ ನನ್ನ ನೆಮ್ಮದಿಯಿಂದ ಪುನಃ ಕರೆದೇಳಿದ್ರು. ಎಡ್ಡಾಂಡ್ ಪುಸ್ತಕ ನಮ್ಮದಲ್ಲಿ ಒಂದು ಗುರು ಉಪದೇಶ ಅಂತ ಉಂಟು. ಗುರುಪದೇಶ ಅಂತ ಉಂಟು. ಈ ಗುರುಪದೇಶ ಎಂಬುದು ಯಾರು ಇನ್ನೊಬ್ಬರಿಗೆ ಹೇಳಿಕೊಡುತ್ತಿರ್ಲಿಲ್ಲ. ಅದು ಗುರುಮುಖೇನ ಬಟ್ಟೆ ತಲೆಗೆ ಹಾಕಿ ಇಬ್ಬರಿಗೆ ಮಾತ್ರ ಆಚೆ ಈಚೆ ಕಿವಿಗೆ ಉಪದೇಶ ಕೊಡುವಂತದ್ದು. ನಾನು ಯೋಚನೆ ಮಾಡಿದ್ದೆ, ಈ ಗುರು ಉಪದೇಶ ಎಂಬುದು ತಂದೆಯಿಂದ ಮಗನಿಗೆ ಬರ್ತದೆ. ತಂದೆಗೆ ಗುರು ಉಪದೇಶ ಏನು ಅಂತ ತಂದೆಗೆ ಗೊತ್ತಿರುವುದಿಲ್ಲ, ಏನು ಉಪದೇಶ ಕೊಡ್ಬೇಕು ಅಂತ ಅವನಿಗೆ ಗೊತ್ತಿರೋದಿಲ್ಲ. ಅಂತ ಸಂದರ್ಭದಲ್ಲಿ ನಾನು ಪುಸ್ತಕ ಬರೆದು ಇದು ಏನು ಪ್ರಯೋಜನ? ಹಾಗಿದ್ದರೆ ಇದು ಗೊತ್ತಾಗ್ಬೇಕೆಲ್ರಿಗೂ. ನಮ್ಮದಲ್ಲಿ 3 ಮಂತ್ರಗಳುಂಟು. 3 ಮಂತ್ರಗಳುಂಟು. ಗುರುಪದೇಶದ ಮಂತ್ರ ಬೇರೆ ಎಲ್ಲದರಲ್ಲಿ ಓಂ ನಮ ಶಿವಾಯ ಒಂದೇ ಇರ್ಬೋದು, ಅಥವಾ ದೇವಿ ಉಪದೇಶ ಆದ್ರೆ ಗಾಯತ್ರಿ ಮಂತ್ರ ಆದ್ರೂ ಒಂದೇ ಉಪದೇಶ ಇರ್ಬೋದು. ನಮ್ಮದರಲ್ಲಿ ಹಾಗಲ್ಲ. ಮರಾಠಿಗರಲ್ಲಿ ನಾವು ಮಾಡುವುದು ದೇವಿ ಪೂಜೆ. ನಮ್ಮ ಮಂತ್ರ ವಿಷ್ಣುವಿನ ನಾರಾಯಣ ಮಂತ್ರ. ಅವತ್ತೇ ದೇವಿ ಪ್ರತ್ಯಕ್ಷ ಆಗಿ ಹಂದಿಯನ್ನು ಕೊಂದಾಗ ಹೇಳಿದ್ದಾರೆ, ನನಗೆ ನೀನು ಪೂಜೆ ಮಾಡುವಾಗ ಮೋಕ್ಷ ಪ್ರದಾಯಕನಾದ ನಾರಾಯಣ ಮಂತ್ರವನ್ನೇ ಉಪದೇಶ ಮಾಡು, ನನಗೆ ಸಲ್ಲುತ್ತದೆ. ಅಮ್ಮೇ ನಾರಾಯಣ, ಭದ್ರೇ ನಾರಾಯಣಿ ಮಂತ್ರ. ಇದು ನಮ್ಮದಲ್ಲಿ ಇರುವ ಮಂತ್ರ ಆಗಲ್ಲ. ನಾನು ಪುಸ್ತಕದಲ್ಲಿ ಬರೆದೆ, ಶ್ರೀ ಗುರು ನಾರಾಯಣಾಯ ನಮಃ, ಓಂ ದೇವಗುರು ನಾರಾಯಣಾಯ ನಮಃ, ಓಂ ಶ್ರೀ ಗುರು ಚಿನ್ಮಯನೇ ನಮಃ. ಇದು 3 ನಮ್ಮ ಮಂತ್ರಗಳು. ಎಲ್ಲಾ ಮಂತ್ರಗಳು ಪುಸ್ತಕದಿಂದಲೇ ಓದಿ ಇರುತ್ತಾರೆ ಪುರೋಹಿತರು. ಹಾಗಿದ್ದರೆ ನಮ್ಮ ಮಂತ್ರವನ್ನು ಯಾಕೆ ಬರೀಬಾರದು ಅಂತ ಯೋಚನೆ ಮಾಡಿ, ದೇವಿ ನನ್ನಲ್ಲಿ ಮುನಿಸಲಿಕ್ಕಿಲ್ಲ. ನಾನು ಮಾಡಿದ ಪೂಜೆ ತಪ್ಪಿದರೂ ಅವರು ಸರಿ ಮಾಡಿ ಯಾರು? ಈ ಮಂತ್ರ ಕೆಲವರೀಗ ಬೆಳಿಗ್ಗೆ ಎದ್ದು
ನಾವು ವಿಭೂತಿ ಧಾರಣೆ ಮಾಡುತ್ತೇವೆ. ತುಳಸಿ ಕಟ್ಟೆ ಹತ್ತಿರ ಹೋಗಿ ವಿಭೂತಿ ಧಾರಣೆ ಮಾಡುತ್ತೇವೆ. ಆಗ ಈ ಮಂತ್ರವನ್ನು ಉಪದೇಶ ಮಾಡಬೇಕು. ಕೆಲವು ದಿನಗಳ ಹಿಂದೆ ಸಮಾಜದಲ್ಲಿ ಹಿಂದುಳಿದವರು ಅಂತ ಹೇಳಿ ಕರೆಯಲ್ಪಡುವ ಇಬ್ಬರಿಗೆ ನೀವು ಕರೆದು ಸನ್ಮಾನ ಮಾಡ್ತೀರಿ, ಇದ್ರ ಬಗ್ಗೆ ಹೇಳುದಾದ್ರೆ? ನಾನು ಹಿಂದುಳಿದ ಜಾತಿ ಅಂದ್ರೆ ಕೊರಗ ಸಮುದಾಯ. ದಾನ ಧರ್ಮ ಇದೆಲ್ಲ ಮಾಡುತ್ತೇವೆ ನಾವು. ಪೂಜೆ ಮಾಡುವುದು, ಭಟ್ರಿಗೆ ದಾನ ಕೊಡುವುದು, ಅದಿದೆಲ್ಲ ಮಾಡುತ್ತೇವೆ. ನನಗೆ ಒಂದು ದಿನ ಯೋಚನೆ ಬಂತು, ಈ ದಾನ ಮಾಡುದಿದ್ರೆ ಯಾರಿಗೆ ಮಾಡಬೇಕು? ಏನಿಲ್ಲದವರಿಗೆ ಮಾಡಬೇಕು. ಏನಿಲ್ಲದವ ಕುಡಿದು ಹೋಗಿ ಅಲ್ಲಿ ಇದು ಮಾಡುವವನಿಗೆ ದಾನ ಮಾಡಿ ಪ್ರಯೋಜನ. ಅವನಿಗೆ ದಾನ ಮಾಡುವುದಂತಂದ್ರೆ ಅದು ದೇವರಿಗೆ ಸಮರ್ಪಣೆ ಆಗುವುದು. ಹಾಗೆ ನಾನು ದಂಪತಿಗಳನ್ನಿಬ್ಬರನ್ನು ಕರೆದೆ, ಚನ್ನಿಯ ಮತ್ತು ಕೊರಪಾಲ್ ಅಂತ. ಹಾಗೆ ಇಬ್ಬರನ್ನು ಕರೆದು ಅವರಿಗೆ ಬಟ್ಟೆ ಬರೆ ಎಲ್ಲ ಉಡುಗೆ ತೊಡುಗೆ ಎಲ್ಲ ಕೊಟ್ಟು ಅವರಿಗೆ ಸನ್ಮಾನವನ್ನು ಮಾಡಿದೆ. ಮತ್ತೆ ಅದು ಮನಸ್ಸಿಗೆ ಬಂದ ಮೇಲೆ ಅದನ್ನು ಮಾಡದೇ ಇದ್ದರೆ ಅದು ಕೂಡ ಒಂದು ಬಾಕಿ ಆಗ್ತದೆ ಅಂತ ನಾನು ಮನಸ್ಸಿನಲ್ಲಿ ಬಂದದನ್ನು ಮಾಡಲೇಬೇಕು ನಾನು ಜೀವದಲ್ಲಿ ಇರುವಾಗಲೇ, ಇಲ್ಲದ್ರೆ ಅದು ಕೂಡ ಒಂದು ಬಾಕಿ ಉಳಿದಿತ್ತು ಅಂತ ಹೇಳಿ ಅವರನ್ನು ಕರೆದು ಇಲ್ಲಿ ಸನ್ಮಾನ ಮಾಡಿದೆ. ಅವರಿಗೆ ಊಟ ಉಪಚಾರ ಎಲ್ಲ ಮಾಡಿ ಸಂತೋಷ ಮಾಡಿ ಕಳಿಸಿದ್ದೇನೆ. ಅದು ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ತೃಪ್ತಿಯನ್ನು ತಂದಿದೆ. ಇದೀಗ ಮರಾಠಿ ಸಂರಕ್ಷಣಾ ಸಮಿತಿ ಅನ್ನೋ ಬಗ್ಗೆ, ಅದರ ಉಗಮ ಮತ್ತೆ ಈಗ ಅದರ ಕೆಲಸಗಳು ಯಾವ ರೀತಿ ನಡೀತಾ ಉಂಟು? ರಿಸರ್ವೇಶನ್ ನಮ್ಮ ಮರಾಠಿಗರಲ್ಲಿ ರಿಸರ್ವೇಶನ್ ಇತ್ತು. ನಮಗೆಲ್ಲ ಆದಿವಾಸಿಗಳಿಗೆ ಮರಾಠಿಗರಿಗೆ ಸರ್ಕಾರದಿಂದ ವಿದ್ಯಾಭ್ಯಾಸ ಕಲಿಯುವುದಕ್ಕೆ ಎಲ್ಲದಕ್ಕೂ ಸರ್ಕಾರದ ಸಹಾಯ ಇತ್ತು. ನಾವು ಹಿಂದುಳಿದವರು ಅಂತ ನನ್ನ ಸಂಬಂಧಿರೆಲ್ಲ ಕಲಿತಿದ್ದರೆ ಅದು ಸರ್ಕಾರ ಕೊಟ್ಟ ಅವರ ಸಹಾಯದಿಂದಲೇ ಎಲ್ಲವನ್ನು ಕೈಯಿಂದ ಕೊಟ್ಟು ಕಲಿತವರಲ್ಲ ಅವರು. ಡಾಕ್ಟರ್ಗಳಾದ್ರೂ ಕೂಡ ಎಲ್ಲ ಸರ್ಕಾರದಿಂದ ಸಿಗಿದಂತಹ ಸಹಾಯದಿಂದಲೇ ಕಲಿತವರು. ನಮ್ಮ ಮರಾಠಿ ಸಮುದಾಯ ಮುಂದೆ ಬರಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡಿದ್ದಾರೆ. ಸರ್ಕಾರ, ಹಿಂದಿನ ಸರ್ಕಾರದವರು ಕೂಡ ಎಷ್ಟೋ ಪ್ರಯತ್ನ ಮಾಡಿದ್ದಾರೆ. ಹಾಗೆಯೇ ಏನೋ 2001ರಲ್ಲಿ ಕ್ರಿಸ್ತಡ್ ಸಂಸ್ಥೆ ಎಂಬುದು ಈ 36 ಎಸ್ಟಿ ಪಂಗಡದವರಿಗೆ ಒಳಿತಿಗಾಗಿದ್ದಂತಹ ಸಂಸ್ಥೆ. ಅದು ನಮ್ಮ ಹಿತರಕ್ಷಣೆ ಮಾಡೋದಕ್ಕಿದ್ದಂತಹ ಸಂಸ್ಥೆ. ಅದು ಏನು ಮಾಡಿತ್ತು ಅಂದ್ರೆ, ಮರಾಠಿಗರು ಬ್ರಾಹ್ಮಣರ ಹಾಗೆ ಇದ್ದಾರೆ, ಬ್ರಾಹ್ಮಣರು ಅವರೆಲ್ಲ ಒಳಗೆ ಹೋಗುತ್ತಾರೆ, ಅವರಿಗೆ ಬ್ರಾಹ್ಮಣರಿಗೆ ಕೆಲಸಕ್ಕೆಲ್ಲ ಮರಾಠಿಗರೇ ಆಗ್ಬೇಕು, ಅವರಿಗೆ ಈ ಮೀಸಲಾತಿಯನ್ನು ಕೊಟ್ಟು ಪ್ರಯೋಜನ ಇಲ್ಲ ಅಂತ 20 ವರ್ಷ ಮೊದಲೇ ಅಂತ ಒಂದು ಪತ್ರವನ್ನು ಸರ್ಕಾರಕ್ಕೆ ಕೊಟ್ಟಿದ್ದರು ಅವರು. ಅದು ಕೇಂದ್ರ ಸರ್ಕಾರದಿಂದ ಒಂದು ಸಲಹೆ ಬಂತು, ಎಲ್ಲ ಯಾವ ಜಾತಿಯವರು ಯಾವ ಸ್ಟೇಟ್ ನಲ್ಲಿ ಇಲ್ಲದೆ ಅವನತಿ ಹೊಂದಿ ಅವರೆಲ್ಲ ನಿರ್ನಾಮ ಆಗಿ ಹೋಗಿದ್ದಾರೋ ಅಂತವರನ್ನು ಕೈ ಬಿಡ್ಬಹುದು ಅಂತ ಆ ಸರ್ಕಾರ, ಆ ಸ್ಟೇಟ್ನವರು ಅಂತವರನ್ನು ಬಿಡ್ಬಹುದು ಅಂತ. ಇಲ್ಲಿ ನಾವೆಲ್ಲ ಕಾಸರಗೋಡಿನಲ್ಲಿ 40,000 ಮರಾಠಿಗರಿದ್ದೇವೆ. ಈ ಮರಾಠಿಗರ ಸಂಖ್ಯೆಯನ್ನೆಲ್ಲ ಇವರಿಗೆ ನೋಡಿ ಇವರೆಲ್ಲ ಸತ್ತಿದ್ದಾರೆ ಅಂತ ಕೇಂದ್ರ ಸರ್ಕಾರ ಬರೆದುಗೊಳಿಸಿದ್ರು. ಇಲ್ಲಿ ಮರಾಠಿಗರಿಲ್ಲ. ಹಾಗೆ ಕೇಂದ್ರ ಸರ್ಕಾರಕ್ಕೆ ಏನು ಗೊತ್ತುಂಟು ಮರಾಠಿಗರು ಇದ್ದಾರೋ ಇಲ್ಲ, ಇವರು ಬರೆದು ಕೊಟ್ಟದಲ್ಲ ಇಲ್ಲಿಂದ. ಹಾಗೆ ಅವರು ಅಲ್ಲಿಂದ ವಾಜಪೇಯಿ ಸರ್ಕಾರವಿರ್ಬೋದು, ಯಾವ ಸರ್ಕಾರವಿರ್ಬೋದು, ಇಲ್ಲಿ ಇದ್ದ ಸರ್ಕಾರ ಬರೆದು ಕಳಿಸಿದೆ, ನಿಮಗೆ ಮರಾಠಿಗರೆಲ್ಲ ಇಲ್ಲಿ ಸತ್ತು ಮುಗಿಸಿದ್ದಾರೆ, ಯಾರಿಲ್ಲ ಇಲ್ಲಿ ಅಂತ ಅಲ್ಲಿಂದ ಪಾಸ್ ಮಾಡಿದ್ರು ಅವರು. ಬಿಲ್ಲು ಪಾಸ್ ಆಯ್ತು, ಮರಾಠಿಗರನ್ನು ತೆಗೆದುಹಾಕಿದೆ ಅಂತ. ಅಷ್ಟೇ ಆಗುವಾಗ ಪ್ರಾರಂಭ ಆಯ್ತು ನಮ್ಮ ಹೋರಾಟಗಳು. ಪ್ರಾರಂಭ ಆಗಿ ಬದಿಯಡ್ಕದಲ್ಲಿ ಸೇರಿದೆವು ನಾವು. ಹಾಗೆ ಎಲ್ಲ ಕಡೆಗಳಲ್ಲಿ ಸೇರಿ ಸಭೆಗಳನ್ನು ಮಾಡುತ್ತಾ ಬಂದೆವು. ನಾವು ಬಿಡ್ಲಿಕ್ಕಿಲ್ಲ, ನಮಗೆ ರಿಸರ್ವೇಶನ್ ಸಿಕ್ಕಿ ಆಗ್ಬೇಕು ಅಂತ. ಅಲ್ಲ, ರಿಸರ್ವೇಶನ್ ತೆಗಿಬೇಕಿದ್ರೆ 2 ವರ್ಷ ದಾಟಿದೆ. ಅಲ್ಲಿ ನಾವು 2001ರಲ್ಲಿ ಹೋರಾಟ ಶುರು ಮಾಡಿದ್ದೇವೆ, 2003ರಲ್ಲಿ ರಿಸರ್ವೇಶನ್ ತೆಗೆದದ್ದು. ಹಾಗಿರುವಾಗ ನಾವು 2 ವರ್ಷ ಕೂಡ ಮೊದಲೇ ತೆಗೆದುಹಾಕೋದಕ್ಕಿಂತ ಮೊದಲೇ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೆವು. ಎಲ್ಲ ಕಡೆಗಳಲ್ಲಿ ಸಭೆಗಳನ್ನು ಮಾಡೋದು, ಹಾಗೆ MLAಗಳನ್ನು ಕರೆಯುವುದು, ಮೆಮೊರಾಂಡಮ್ ಕೊಡೋದು, ಇದೇ ಕೆಲಸವನ್ನು ಮಾಡ್ತಾ ಇದ್ದೆವು. ನಾನು ಕೂಡ ಅದರಲ್ಲಿ ಒಬ್ಬ.
14 ವರ್ಷ ಕೂಡ ಹೋರಾಟ ಮಾಡಿದರಲ್ಲಿ ನಾನು ಕೂಡ ಒಬ್ಬ. ಯಾಕೆಂದ್ರೆ ಇಲ್ಲಿ ದುಡಿಯೋರು ಹೇಳ್ತಾರೆ ಉದ್ಯೋಗದಲ್ಲಿದ್ದವರಿಗೆ ಏನು, ಅವರಿಗೆ ಪೈಸೆ ಉಂಟು, ಖರ್ಚು ಹೌದು, ಮಾಡ್ಲಿಕ್ಕೆ ಹಣ ಉಂಟು, ಅವರು ಹೋರಾಟ ಮಾಡಲಿ, ನಮಗೆ ಏನಿಲ್ಲ. ಅಂತ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಖಂಡಿತು, ನನ್ನ ಸಂಬಂಧಿರು ಉದ್ಯೋಗದಲ್ಲಿ ಇರ್ಬೋದು, ಆದರೆ ಇದೆಲ್ಲ ಹೇಗೆ ಆಗುತ್ತದೆ? ನಾನು ಅವರೊಟ್ಟಿಗೆ ಸದಾ ಹೋಗ್ಬೇಕು. ಹೌದು, ಅವರೊಟ್ಟಿಗೆ ಹೋದಾಗ ಕೂಲಿ ಕೆಲಸದ ಒಬ್ಬ ಹೋಗ್ತಾನೆ ಅಲ್ಲಿ, ಅವರೊಟ್ಟಿಗೆ ಇದ್ದಾನೆ ಅಂತ ಆಗುವಾಗ ಊರಿನವರನ್ನು ಕರೆಯಲಿಕ್ಕೆ ನನಗೆ ಆಗ್ತದೆ. ಹಾಗೆ ಊರಿನವರನ್ನು ಕರೆಯುವುದಕ್ಕೆ ಆಗ್ತದೆ. ನಾನು ಕೂಡ ಇದ್ದೇನೆ ಅಂತ ಆಗುವಾಗ ಊರಿನವರು ಕೂಡ ಬರ್ತಾರೆ. ಹಾಗೆ ನಾವು ನಿರಂತರ ಹೋರಾಟ ಮಾಡಿ ಅದರ ಫಲವಾಗಿ ನಮಗೆ ಪುನಃ ಈ 35,000 ಜನ ಎಲ್ಲ ಆಗ್ಬೇಕು ಅಂತಾದ್ರೆ ಇದಕ್ಕೆ ಮಹಾಮಾಯೇ ಕಾರಣ.